ಮಂಗಳೂರು ನಗರದಲ್ಲಿ ಪ್ರಚೋದನಾತ್ಮಕವಾಗಿ ಗೋಡೆ ಬರಹಗಳನ್ನು ಬರಿತಾ ಇರುವ ಕಿಡಿಗೇಡಿಗಳನ್ನು 15 ದಿನಗಳ ಒಳಗೆ ಬಂಧಿಸಬೇಕು, ಇಲ್ಲದೇ ಇದ್ರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಶಾಸಕ ಯುಟಿ ಖಾದರ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಮಂಗಳೂರು ನಗರದಲ್ಲಿ ಗೋಡೆ ಬರಹಗಳ ಹಾವಳಿ ಹೆಚ್ಚಾಗಿದ್ದು, ಈ ರೀತಿಯಾಗಿ ಪ್ರಚೋದನಾತ್ಮಕ ಗೋಡೆ ಬರಹ ಬರೆಯುವುದನ್ನು ತೀವ್ರವಾಗಿ ಖಂಡಿಸುತ್ತೇನೆ. ಯಾರೇ ಆದರೂ ಇದನ್ನು ಸಹಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇದರ ಬಗ್ಗೆ ಪತ್ತೆ ಹಚ್ಚುವಂಥದ್ದು ಬಿಜೆಪಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾಗಿದೆ. ಇವರಿಗೆ ಬೆಂಬಲವಾಗಿರುವವರನ್ನು ಶೀಘ್ರವೇ ಪತ್ತೆ ಹಚ್ಚಿ ಷಡ್ಯಂತ್ರ ಬಯಲು ಮಾಡಬೇಕಿದೆ. ಇದೆಲ್ಲ ನಡೆದರೂ ಕೂಡ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ, ಮತ್ತೆ ಯಾಕೆ ಹೀಗಾಗ್ತಾ ಇದೆ ಅಂತ ಪ್ರಶ್ನಿಸಿದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೋಡೆ ಬರಹ ಹಾಗೂ ಇನ್ನಿತರ ವಿಚಾರಗಳಿರಲಿಲ್ಲ. ಆದರೆ ಬಿಜೆಪಿ ಸರ್ಕಾರ ಬಂದಾಗ ಸಮಾಜದ್ರೋಹಿ ಶಕ್ತಿಗಳಿಗೆ ಧೈರ್ಯ ಬರುತ್ತದೆ. ಇದಕ್ಕೆ ಜಿಲ್ಲೆಯ ಎಂಪಿ ಎಂಎಲ್ಎಗಳು ಉತ್ತರ ಕೊಡಬೇಕು ಅಂತ ಒತ್ತಾಯಿಸಿದರು. ಸಮಾಜದ್ರೋಹಿ ಮತ್ತು ಭಯೋತ್ಪಾದಕ ಸಂಘಟನೆಗೆ ಬೆಂಬಲವಾಗಿ ಇವತ್ತು ಬರೆದಂಥ ಗೋಡೆ ಬರಹವನ್ನು ನಾವು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇದು ಯಾರೇ ಆದರೂ ಕೂಡ ಯಾರು ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇವರು ಆದಷ್ಟು ಶೀಘ್ರದಲ್ಲೇ ಪತ್ತೆ ಹಚ್ಚಿ ಈ ಷಡ್ಯಂತ್ರದಿಂದ ಯಾರಿದ್ದಾರೆ, ಇದರ ಉದ್ದೇಶ ಏನಂತ ಇಲ್ಲಿ ಕೂಡ ಇವತ್ತು ಜಿಲ್ಲೆಯ ಜನತೆಗಲ್ಲದ ರಾಜ್ಯದ ಜನತೆಗೆ ಸ್ಪಷ್ಟಪಡಿಸುವಂಥ ಕೆಲಸ ಅದು BJP ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಮಂಗಳೂರು ನಗರದ ಕೇಂದ್ರ ಸ್ಥಳದಲ್ಲಿ ಈ ಬರಹಗಳನ್ನು ಬರಿಬೇಕಾದರೆ ಈ ಬರೆದವರಿಗೆ ಯಾವ ಧೈರ್ಯ ಬೇಕು ಮತ್ತು ಇವರು ಯಾರು ಬೆಂಬಲ ಆಗಿದ್ದಾರಂತ ಇವತ್ತು ನೋಡಿಕೊಳ್ಬೇಕಾಗ್ತದೆ. ಇದನ್ನೆಲ್ಲ ಕೂಡ ಬಹಿರಂಗ ಇವತ್ತು ಬಡಿಸಬೇಕು ಜನರಿಗೆ ಇರುವಂಥ ಸಂಶಯದಿಂದ. ಮೊನ್ನೆ ಒಂದು ಕಡೆ ಆಯಿತು, ಇವತ್ತು ನೋಡುವಾಗ ಮತ್ತೊಂದು ಕಡೆ ಕಾಣ್ತಾ ಇದೆ. ಆದರೆ ಪೊಲೀಸ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ದಾರೆ, ಅದು ಯಾಕೆ ಒಂದೇ ಏರಿಯಾದಲ್ಲಿ ಆಗುವಂಥದ್ದು? ಮತ್ತು ಅದರ ಅರ್ಥ ಒಂದೇ ಟೀಮ್ ಅದರ ಈ ಷಡ್ಯಂತ್ರದಿಂದ ಇದೆ. ಅದು ಯಾರೇ ಇರಲಿ, ಈ ರೀತಿ ಬರೆದವರು ದೇಶದ್ರೋಹಿಗಳಂತ ಪರಿಗಣಿಸಿಕೊಂಡು ಅವ್ರನ್ನ ಪತ್ತೆ ಹಚ್ಚಿ ಅವರು ನೇರವಾಗಿ ಬೇರೆ ದೇಶಕ್ಕೆ ಬಿಟ್ಟು ಬರಬೇಕು. ಅದು BJP ಸರ್ಕಾರದ ಜವಾಬ್ದಾರಿ.